ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಧರ್ಮೇಂದ್ರ ಅವರೇ, ನಾನು ಆಗ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಸಹಜವಾಗಿ APL ಕಾರ್ಡಿನವರು ಅಂತ ಹೇಳಿದ ಕೂಡಲೇ ದುಡ್ಡಿನವರು ಅಂತ ಒಂದು ಭಾವನೆ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ವಾಸ್ತವ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾನು ನೋಡಿದ ಹಾಗೆ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲೂ ಏನೋ ಕಂದಾಯ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡುವ ಒಬ್ಬ ಸರ್ಕಾರಿ ಎಂಪ್ಲಾಯಿ ಅಂತಲೇ ಅನ್ಕೊಳ್ಳಿ, ಒಬ್ಬ ಗುಮಾಸ್ತಾ ಇದ್ದಾನೆ, 10-12 ಸಾವಿರ ಸಂಬಳ, ಆತನಿಗೆ BPL ಕಾರ್ಡ್ ಸಿಗೋದಿಲ್ಲ. APL ಕಾರ್ಡ್ನಲ್ಲಿ ರೇಷನ್ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಸೊ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಅದೇ ವಿಷಯ, ನಿಮ್ಮ ಮಾತದು ಅಕ್ಷರ ಸತ್ಯ ಅದು. ಯಾಕೆಂದರೆ ಸರ್ಕಾರಿ ನೌಕರರಿಗೆ ಯಾವುದೇ ಕಾರಣಕ್ಕೂ BPL ಅಪ್ಲೈ ಆಗೋದಿಲ್ಲ. ಇನ್ನು ಸರ್ಕಾರದಲ್ಲಿ ನೀವು ಹೇಳಿದಾಗೆ ಕೆಲವು ಇಲಾಖೆಯಲ್ಲಿ ನೀವು ಅವರು ಯೋಚಿಸಿದ ಹಾಗೆ ಉತ್ತಮವಾದ ವೇತನಗಳಿದೆ. ಕೆಲವು ಇದರೊಳಗೆ D ಗ್ರೂಪ್ ನೌಕರರಲ್ಲಿ ಇವತ್ತು 10-15 ಸಾವಿರಕ್ಕಿಂತ ಮೇಲೂ ಹೆಚ್ಚಿನ ಸಂಬಳವನ್ನು ಯಾರು ಪಡೀತಾ ಇಲ್ಲ. ಅಂಥವರ ಪರಿಸ್ಥಿತಿ ಇವತ್ತು ಎಲ್ಲ ಕಟ್ಟಾಗಿ ನೀವು ಹೇಳಿದಾಗೇನೆ 10-12 BPL ಕಾರ್ಡ್ ಸಿಗೋದಿಲ್ಲ, ಆ ಕಡೆ APL ಅಲ್ಲ, ಏನೂ ಇಲ್ಲ, ಈ ಪರಿಸ್ಥಿತಿ. ಹೌದು. ಆಗಿರುವಾಗ ಅದು ಅಲ್ಲದೆ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಮತ್ತೊಂದು ಮಗದೊಂದು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದರೆ ಅವನು ಜೀವನದಲ್ಲಿ ಸಂಸಾರಸ್ಥ ಎನ್ನಿಸ್ಕೊಳ್ಳೋಕೆ ಹೆದರ್ಕೊಳ್ಳುವಂಥ ಪರಿಸ್ಥಿತಿ ಬಂದಾಗಿದೆ. ಇದು ಸರ್ಕಾರ ಆಲೋಚನೆ ಮಾಡಬೇಕು. ಎರಡನೇದಾಗಿ ಏನಾಗಿದೆ, ಇವತ್ತು ಸರ್ಕಾರಿ ನೌಕರರೇ ನಾನು ತಿಳ್ಕೊಂಡ ಪಟ್ಟದಲ್ಲಿ ಕನಿಷ್ಠ ಪಕ್ಷ 70ರಷ್ಟು ಇವತ್ತು ನೇಮಕಾತಿಯನ್ನ ಮಾಡದೆ. ಕಾಲರ್ ಮಾತಾಡ್ತಾರೆ, ಹನೀಫ್ ಅವರು ಕಂಕನಾಡಿಯಿಂದ ಮಾತಾಡ್ತಾರೆ. ಸರ್ ನಮಸ್ಕಾರ. ಹಲೋ ನಮಸ್ಕಾರ ಸರ್. ಮಾತಾಡಿ, ಏನ್ ಹೇಳ್ತೀರಿ? ನಮಸ್ಕಾರ ಸರ್. ಇದು ಹಲೋ ಮಾತಾಡಿ. ಹಲೋ ಹಲೋ ಹನೀಫ್ ಅವರೇ ಮಾತಾಡಿ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ, ಮಾತಾಡಿ. ನಮಗೆ ಅಂತದ್ದು ಅಕ್ಕಿ ಬೇಕಲ್ಲ ಸರ್. ನಮಗೆ ಅಂತದ್ದು ಅಕ್ಕಿ ಬೇಕಲ್ವಾ? ಅಂದ್ರೆ BPL ಅವರಿಗೆ ಕೊಡ್ತಾ ಇರುವಂತದ್ದು ನಮಗೂ ಕೊಡಿ ಅಂತ ಕೇಳುವಂತದ್ದು ನೀವು? BPL ಕೊಡ್ತಾ ಇರೋದು ನಮಗೂ ಬೇಕು ಅಂತ ನಾವು ಕೇಳ್ತಾ ಇರೋದು. ಈಗ ಹೇಳ್ತಾ ಇದ್ದಾರೆ ಸರ್ಕಾರ 5 kg, ಅಂದ್ರೆ ಇವತ್ತಿಂದ ಒಂದು ಯೋಜನೆ ಜಾರಿಗೆ ಬಂದಿದೆ, 5 kg ಅಕ್ಕಿ ಕೊಡ್ತೀವಿ APL ನವರಿಗೆ, 15 ರೂಪಾಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ? 5 kg ಸಾಕಾಗಲ್ವಲ್ಲ ಸರ್? ಅವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ ಅದಕ್ಕೂ ಅದೇ ನಮ್ಗೆ ಕೊಡ್ಬೇಕಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡ್ಬಾರ್ದಲ್ಲ, ಎಲ್ಲ ಒಂದೇ ತರ ಕೊಡ್ಬೇಕಲ್ಲ. ನೋಂದಾವಣಿ ಮಾಡ್ಕೊಂಡಿದ್ದೀರಾ ಸರ್ ನೀವು? 10 ರೂಪಾಯಿ ಕೊಟ್ಟರೆ ನೋಂದಾವಣಿ ಆಗಿದೆ ನಿಮ್ಮದು? ಆಗಿದಲ್ವ ಸರ್? ನೀವು ಎಲ್ಲಿ ನೋಂದಾವಣಿ ಮಾಡ್ಕೊಂಡಿದ್ದೀರಿ ನೀವು? ನಮ್ದಿಲ್ಲ ಕೊನೆಯಲ್ಲಿ. ಅಲ್ಲ ಅದಲ್ಲ, ಈ ಯೋಜನೆ ಏನು ಅಕ್ಕಿ ಭಾಗ್ಯ ಯೋಜನೆ 15 ರೂಪಾಯಿಗೆ 5 kg ಗೋಧಿ, 5 kg ಅಕ್ಕಿ, ಇದು ಅಕ್ಕಿ ಕೊಡ್ತೇನೆ ಅಂತ ಹೇಳಿದ ಅದನ್ನ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಹೋಗಿ, ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವುದಾದ್ರೆ ಗ್ರಾಮ ಪಂಚಾಯತಿಯಲ್ಲಿ, ಮಹಾನಗರ ಪಾಲಿಕೆ ಬರುವುದಿದ್ರೆ ಮಂಗಳೂರು 1 ಕೇಂದ್ರದಲ್ಲಿ ಹೋಗಿ ನೋಂದಾವಣಿ ಮಾಡಬೇಕು 10 ರೂಪಾಯಿ ಕೊಟ್ಟುಬಿಟ್ಟು. ಇದು ನೀವು ಈ ಯೋಜನೆ ಇದನ್ನ ನೀವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೀರಾ? ನೀವು ನೋಂದಾವಣಿ ಮಾಡ್ಕೊಂಡಿದ್ದೀರಾ? ಎಸ್ ಹನೀಫ್ ಅವರೇನೋ ಪಾಪ ಬಹಳ ಗೊಂದಲದಲ್ಲಿ ಇದಾಗಿದೆ. ಧನ್ಯವಾದಗಳು ಹನೀಫ್ ಅವರೇ. ನಾನು ಅದೇ ಪ್ರಶ್ನೆ ಕೇಳುವಂಥದ್ದು, ಇಲ್ಲಿ ಜನಗಳದನ್ನೇ ಕೇಳ್ತಾರೆ. ಆಗ ಒಬ್ರು ಸುಶೀಲಾ ಅನ್ನೋರು ಕುಂಪಳದಿಂದ ಮಾತಾಡಿದ್ರು, ಯಾಕ್ರಿ ನೋಂದಾವಣಿ ಮಾಡ್ಕೊಳ್ಬೇಕು ನಾವು? 10 ರೂಪಾಯಿ ಕೊಟ್ಟು ಈ ಅಕ್ಕಿ 5 kg ಅಕ್ಕಿಗೆ ನಾವು ನೋಂದಣಿ ಯಾವ ಪುರುಷಾರ್ಥಕ್ಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಏನಾಗಿದೆ, ಈ ವಿಚಾರವನ್ನ ನಾನು ಅಧಿಕಾರಿ ವರ್ಗದವರಲ್ಲಿ ಕೇಳಿದಾಗ ಅವರೊಂದು ಮಾತನ್ನು ಹೇಳಿದ್ರು. ಇದರೊಳಗೆ ನನಗೆ ಅದು ಸಮಂಜಸ ಅಂತಸು ಕಂಡಿತು, ಮತ್ತೆ ಜನರ ವ್ಯಾಪ್ತಿಗೆ ಬಿಟ್ಟಿರುವಂಥದ್ದು. ಏನಾಗುತ್ತೆ ಅಂದರೆ ಇವತ್ತು BPL ನಲ್ಲೇ ಉಚಿತವಾಗಿ ಕೊಡುವಂಥ ಅಕ್ಕಿಗಳನ್ನು ಹೊರ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ತಗೊಳ್ತಾರೆ, ಅದನ್ನು ಮಾರಾಟ ಮಾಡ್ತಾರೆ. ಅದು ಅಲ್ಲದೆ ಅದು ತಗೊಳ್ಳೋದೇ ಬಿಟ್ಟದನ್ನು ಈ ಪಡಿತರ ಏನು ಅಂಗಡಿಯವರಿದ್ದಾರೆ ಅವರು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಕಾಳಸಂತೆಯಲ್ಲಿ ಈ ರೀತಿಯ ಸರ್ಕಾರಿ ವ್ಯವಸ್ಥೆಗಳು ಹಾಳಾಗದೇ ಇರಲಿ ಎಂಬ ಉದ್ದೇಶಕ್ಕೋಸ್ಕರ ಎಷ್ಟು ಜನರು ಇದರೊಳಗೆ ಭಾಗವಹಿಸಬಹುದು ಎಂಬ ಒಂದು ನಿರ್ದಿಷ್ಟ ಯೋಜನೆಗೋಸ್ಕರ ಇದನ್ನು ಒಂದು ನೋಂದಾವಣಿಯನ್ನು ಒಂದು ಸಲಕ್ಕೋಸ್ಕರ ಒಮ್ಮೆ ಮಾತ್ರ ಮಾಡಬೇಕೆಂಬುದು ಸರ್ಕಾರದ ನಿಯಮ. ಅದರೊಳಗೆ ನಾವು ತಪ್ಪು ಹುಡುಕುವಂಥದ್ದೇನಿಲ್ಲ, ಸರಿಯಾಗಿದೆ. ಯಾಕೆಂದರೆ ಅದು ಮತ್ತೆ ಮಾರಾಟದಲ್ಲಿ ಆ ಯೋಜನೆ ತಪ್ಪು ಹಾದಿ ಹಿಡಿಯಬಾರ್ದು ಎಂಬುದು ಇದರೊಳಗೆ ತಪ್ಪಲ್ಲ. ಆದರೆ ಅದು ಮಾಡಿರುವಂಥ ವ್ಯವಸ್ಥೆ ತಪ್ಪಿದೆ. ಕೇವಲ 5 kg ಅಕ್ಕಿಗೋಸ್ಕರ ನಾವು ನೋಂದಣಿ ಮಾಡ್ಕೋಬೇಕಾ? 10 ರೂಪಾಯಿ ಕೊಟ್ಟು ನೋಂದಣಿ ಮಾಡ್ಕೊಳ್ಳೋದಕ್ಕೆ ನಂಬರ್ ಜಾಸ್ತಿ ಮಾಡಿ, KG ಜಾಸ್ತಿ ಮಾಡಿ, ದುಡ್ಡು ಕಡಿಮೆ ಮಾಡಿ. ಅಲ್ಲ, ದುಡ್ಡು ಕಡಿಮೆ ಮಾಡಿದ್ರು ನಾನು ಕೇಳೋದಿಷ್ಟೇ, ನೀವು 5 kg ಅಕ್ಕಿ 15 ರೂಪಾಯಿಗೆ ಕೊಡೋದಕ್ಕಿಂತ ಕನಿಷ್ಠ ಪಕ್ಷ ಒಂದು 25 kg ಅಕ್ಕಿ 10 ರೂಪಾಯಿಗೆ ಕೊಡಿ. ಜನ ತಗೊಳ್ಳಿಕ್ಕೆ ತಯಾರಿದ್ದಾರೆ, ನೋಂದಣಿ ಮಾಡೋಕ್ಕೂ ತಯಾರಿದ್ದಾರೆ. ಇದು ಸುಮ್ಮನೆ ಏನೋ ಕಣ್ಣೊರೆಸುವ ತಂತ್ರ. ಅದು ಕಾಟಾಚಾರದ ಯೋಜನೆಯನ್ನು ಜಾರಿ ನಸೀಮಾ ಅವ್ರು ಮಾತಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಏನ್ ಹೇಳ್ತೀರಿ ಮೇಡಮ್ ಈ ಬಗ್ಗೆ? ಈ ಯೋಜನೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ, ಏನ್ ಹೇಳ್ತೀರಿ? ಅಲ್ಲ ಸರ್, ನಾವೀಗ ಶಿಲಾಪು ಮನೆ ಕಟ್ಟಿದವರಿಗೆ ಅಕ್ಕಿ ಇಲ್ಲಂತೆ,
ಹಂಚಿ ಮನೆ ಇದ್ದವರಿಗೆಲ್ಲ ಅಕ್ಕಿ ಉಂಟಂತೆ. ಹ್ಮ್ ಈಗ ನೋಡ್ಲಿಕ್ಕೆ ಹೋದ್ರೆ ಎಷ್ಟು ಫಿರಾಕ್ ಮನೆ ಅವರಿಗೆ ಅಕ್ಕಿ ಕೊಡ್ತಾರೆ ಸರ್. ಹ್ಮ್ 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 ಎಷ್ಟು ಜನ ನಮ್ಮ ಊರಲ್ಲಿ ಇದ್ದಾರೆ. ನಮ್ಮ ಎದುರಿಗೆ 10 ಕೆಜಿ ಗೋಧಿ 30 ಕೆಜಿ ಅಕ್ಕಿ ಹಣ ಇಲ್ಲದೆ ತಕೊಂಡು ಹಾಗಾದ್ರೆ ನಾವು ಸಹ ಪಾಪದವರಲ್ಲ ಸರ್. ಅಲ್ಲಮ್ಮ, ಅದು ಸಾಲ ಮಾಡಿ ಬ್ಯಾಂಕಿಂದ ಹಣ ತೆಗೆದು ಮನೆ ಕಟ್ಟುತ್ತೇವೆ. ಆ ಮನೆ ನೋಡಿ ಅಕ್ಕಿ ಕೊಡುವುದಿಲ್ಲ ಅಂತ ಹೇಳಿದ್ರೆ ಏನು ಸರ್? ಅಲ್ಲಮ್ಮ, ಅದು ನೀವು ಹೇಳ್ತಾ ಇರೋದು BPL ಗೆ ಸಂಬಂಧಪಟ್ಟಾಗೆ ಮಾತಾಡಿದ್ದೀರಿ ನೀವು. ಇದು APL ನವರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ಚಾನಲ್ ನಲ್ಲಿ. APL ಕಾರ್ಡ್ ನಿಮ್ದು BPL ಕಾರ್ಡ್ APL ಕಾರ್ಡ್ ನಿಮ್ದು? ನಮ್ದು ಏನು ಸಿಗುದಿಲ್ಲ ಸರ್. ಎಸ್ ನಸೀಮ್ ಅವರೇ, ಧನ್ಯವಾದಗಳು ಮಾತಾಡೋದಕ್ಕೆ. ಸೊ ಇಲ್ಲಿ ಪ್ರಶ್ನೆ ಅದೇ, ಬಹುಶಃ ಜನರಿಗೆ ನೀವು BPL ಕಾರ್ಡ್ ದುರುಪಯೋಗ ಆಗೋದನ್ನ ತಡೆಯೋದು ಸರ್ಕಾರದ ಕರ್ತವ್ಯ. ಅದನ್ನ ಮಾಡುವಂತ ಕೆಲಸಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡ ಉದಾಹರಣೆಗಳು ಕೂಡ ಇದಾವೆ. ಸೊ ಇಲ್ಲಿ ಇರೋದು ಅದೇ. ಇವರು ಹೇಳ್ತಾರೆ ನಾವು ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗತ್ತೆ APL ನವರಿಗೆ ಕೊಟ್ರೆ. ಸೊ ಇಲ್ಲಿ ಪ್ರಶ್ನೆ ಇರುವಂತದ್ದು, APL ನಲ್ಲಿ ಅತಿ ಶ್ರೀಮಂತರು ಇದ್ದಾರೆ, ಮಧ್ಯಮ ವರ್ಗದವರು, ಬಡ ಮಧ್ಯಮ ವರ್ಗದವರು ಸೇರ್ಕೊಂಡಿದ್ದಾರೆ APL ನೊಳಗೆ. ಸೊ ಅವರಿಗೆ ಅತಿ ಶ್ರೀಮಂತರಿಗೆ ಅಗತ್ಯವೇ ಇಲ್ಲ ರಿಯಾಯಿತಿ ದರದಲ್ಲಿ ಅಕ್ಕಿ ಕೊಡಿ ಗೋಧಿ ಕೊಡಿ ಅಂತ ಅವ್ರು ಕೇಳೋದಿಲ್ಲ. ಸೊ ಈ ಬಡ ಮಧ್ಯಮ ವರ್ಗದವರಿಗಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗಂತ ಹೀಗೆ ವ್ಯವಸ್ಥೆ ಮಾಡಿಕೊಟ್ರೆ ಸಾಧ್ಯ ಇದೆಯಾ? ಅಲ್ಲ, ಇದು ಏನಾಗಿದೆ, ಅದೇ ನಾನು ಅವಾಗದಿಂದ ಹೇಳ್ತಾ ಇರುವಂಥದ್ದು, ಸರ್ಕಾರದ ಏನು ಯೋಜನೆಗಳಿದೆ ಅದನ್ನು ಬಡವರಿಗೆ ತಲುಪ್ತೇ ಇಲ್ಲ ಸರ್. ಅದು ನಾವು ಅದನ್ನು ಬಡವರಿಗೆ ತಲುಪಿಸುವ ಪ್ರಯತ್ನಗಳನ್ನು ಮಾಡಬೇಕು. ಉದಾಹರಣೆಗೆ ಈಗ ನಾನೇ ಇದ್ದೇನೆ, ನಾನು ಇವತ್ತಿನವರೆಗೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿಲ್ಲ. ಯಾಕೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಅದರೊಳಗೆ ಏನು ಉಪಯೋಗ ಇಲ್ಲ. ಯಾಕಂದ್ರೆ ನಾನೇನು BPL ವ್ಯಾಪ್ತಿಗೂ ಬರುವುದಿಲ್ಲ. ಸಿಮ್ ಕಾರ್ಡ್ ತೆಗಿಬಹುದು, APL ಕಾರ್ಡ್ ಸಿಮ್ ಕಾರ್ಡ್ ತಗೊಳ್ಬಹುದು, ಸಿಮ್ ಕಾರ್ಡ್ ಅಷ್ಟೇ. ಅದು ಅಲ್ಲದೆ ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಮ ರೇಷನ್ ಕಾರ್ಡ್ನ ಅವಶ್ಯಕತೆ ಇಲ್ಲ. ನಿಜಕ್ಕೆ ಹೇಳೋದಿದ್ರೆ ನಾನು ಅಧಿಕಾರಿ ಇಲಾಖೆಯವರ ಹತ್ರ ಕೇಳ್ತೇನೆ, ಅವರು ಹೇಳ್ತಾ ಇದ್ದಾರೆ ಯಾವುದೇ ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಇದು ರೇಷನ್ ಕಾರ್ಡಿನ ಅಗತ್ಯ ಇಲ್ಲ ಅಂತ. ಪ್ರಾಯಶಃ ಅದು ಹೌದಂತ ಕೇಳುತ್ತೆ. ಯಾಕಂದ್ರೆ ಇವತ್ತು ಆಧಾರ್ ಕಾರ್ಡ್ಗಳಿದೆ, ಬೇಕಾದಷ್ಟು ಕಾರ್ಡ್ಗಳು, ಯಾಕೆಂದ್ರೆ ಕಾರ್ಡ್ಗಳ ರಾಶಿ ನಮ್ಮಲ್ಲಿದೆ. ಆಗಿರುವಾಗ ಇದನ್ನು ರೇಷನ್ ಕಾರ್ಡನ್ನು ಒಂದು ಆಧಾರವಾಗಿ ಇಟ್ಟುಕೊಳ್ಳೋದು ಸರಿಯಲ್ಲ. ಆದರೆ ಏನಾಗಿದೆ, ರೇಷನ್ ಕಾರ್ಡ್ ಇರುವಂಥದ್ದು ರೇಷನ್ ತಗೊಳ್ಳಿಕ್ಕೆ ಮಾತ್ರ. ಆದರೆ ರೇಷನೇ ಇಲ್ಲದಿರುವಾಗ ರೇಷನ್ ಕಾರ್ಡ್ನ ಅವಶ್ಯಕತೆ ಏನಿದೆ? ಅದಕ್ಕೆ ಬಂದು ಅಲ್ಲಿ ಲಂಚ ಕೊಟ್ಟುಕೊಂಡು ರಸ್ತೆ ಕ್ಯೂ ನಿಂತುಕೊಂಡು ನಮ್ಮ ಇಡೀ ದಿನ ಹಾಳು ಮಾಡಿಕೊಂಡು ಒಂದಲ್ಲ ಒಂದು ವಾರ ಜನರು ಸರತಿ ಸಾಲಲ್ಲಿ ನಿಂತುಕೊಂಡು ಆ ಅಧಿಕಾರಿ ವರ್ಗದವರು ಮಾತಾಡೋದನ್ನ ನೋಡಿದ್ರೆ ಅಲ್ಲೇ ಎಡ್ದು ಬಾರ್ಸೋಣ ಅಂತ ಆಗುತ್ತೆ. ಅಲ್ಲಿವರೆಗೆ ಅವರ ದುರಹಂಕಾರಗಳಿದೆ. ಎಸ್ ಧರ್ಮೇಂದ್ರ ಅವರು, ಇಲ್ಲಿ ಈಗ APL ಕಾರ್ಡ್ನವರಿಗೆ ಪಡಿತರ ಕೊಡೋದಕ್ಕೆ ಸರ್ಕಾರ ಹೊರಟಿತ್ತು. ಅಂದ್ರೆ ಇದು ಸಾರ್ವಜನಿಕರ ಒತ್ತಾಯದ ಮೇರೆಗೆ. ಯಾಕಂತ ಹೇಳಿದ್ರೆ ಇಲ್ಲಿನ MLAಗಳನ್ನ ಜನ ಕೇಳೋದಕ್ಕೆ ಆರಂಭ ಮಾಡಿದ್ರು. ನೀವು BPL ನವರಿಗೆ ಕೊಟ್ರಿ, APL ನವರಿಗೆ ಯಾಕೆ ಕೊಡ್ಲಿಲ್ಲ? ಸೊ ಇಲ್ಲಿ ಈ ಯೋಜನೆಯನ್ನ ಕಳೆದ ಬಜೆಟ್ ನಲ್ಲಿ ಜಾರಿಗೆ ತಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಷ್ಟು ಸಂವೇದನಾಶೀಲ ವ್ಯಕ್ತಿ ಅಂತ ಬಡವರ ಪರವಾಗಿ ಹೇಳ್ಕೊಳ್ತಾರೆ. ನಾನು ಬಡವರ ಅರ್ಥವೇ ಆಗ್ಲಿಲ್ವ ಈ ಯೋಜನೆಯಿಂದ ಜನಗಳಿಗೆ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿರ್ಲಿಲ್ವಾ? ಅಲ್ಲ, ನಾನು ಆ ಪ್ರಶ್ನೆಗೆ ಉತ್ತರ ಹುಡುಕುವುದೇ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಅದನ್ನೇ ಕಳೆದ ಬಜೆಟ್ನಲ್ಲಿ ಯಾಕೆ ಇಟ್ಟರು, ಮುಂದಿನ ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿದೆ. ಈ ಚುನಾವಣೆಗಳನ್ನ ಶಾರದಾ ಅನ್ನೋರು ಕಾರ್ ಸ್ಟ್ರೀಟ್ ಇಂದ ಮಾತಾಡ್ತಾರೆ. ನಮಸ್ತೆ ಮೇಡಮ್. ನಾವು ಮಿಡಲ್ ಕ್ಲಾಸ್ನವರು. ನಮಸ್ತೆ ಸರ್. ನಾವು ಕಾರ್ ಸ್ಟ್ರೀಟ್ ಶಾರದಾ ನಾವು ಪ್ರಾಯ ಆದವಳು. 10-15 ವರ್ಷ ಮೊದಲು ರೇಷನ್ ಅಂಗಡಿ ಹೋಗೋದು ಭಾರಿ ಗಮ್ಮತ್ತಿಂದ ಹೋಗೋದಿತ್ತು. ಈಗ ನಮ್ಮ ಕೆಲಸದವಳು ಅವರ ಮನೆಯಲ್ಲಿ 24 ಕಿಲೋ ಅಕ್ಕಿ ಅಂತೆ, 12 ಕಿಲೋ ಬೆಳ್ತಿಗೆ ಅಂತೆ, ಗೋಧಿ ಅಂತ ಎಲ್ಲ ಮಾರುದಂತೆ ಅವಳು. ಹಾಗೆ ಹೇಳ್ತಾಳೆ. ಇದೆಲ್ಲ ಅವರು ನಮ್ಮ ಗವರ್ಮೆಂಟ್ ಸೆಂಟರ್ ನಮಗೆ ಕೊಡುದು ಎಲ್ಲಾರ್ಗೆ. ಅದು ಸಿದ್ದರಾಮಯ್ಯ ಗವರ್ಮೆಂಟ್. ಅವ್ರಿಗೊಂದು ದಲಿತೆಲ್ಲ ಗಲಾಟೆ ಮಾಡ್ತಾರೆ, ಅವ್ರಿಗೆಲ್ಲ ಕೊಡುವುದು. ಅದು ಎಲ್ಲರಿಗೆ ಹಂಚಿ ಹೋಗಬೇಕು. ನಮ್ಗೆ 10 ರೂಪಾಯಿ ಮೊದಲೆಲ್ಲ ಕೊಡುವುದಿತ್ತ, ಫ್ರೀ ಅಲ್ಲ, 10 ರೂಪಾಯಿ. ಮತ್ತು ಗೋಧಿ ಅವ್ರು 4 ಕಿಲೋ ಸಾಕು. ಇದೆಲ್ಲ ಓಟುಗೋಸ್ಕರ ಮಾಡಿದ್ದಾರೆ ಅವರು. ಓಟುಗೋಸ್ಕರ, ಬೇರೆ ಏನೂ ಇಲ್ಲ. ನಮಗೆ ಗೌಜಿ ಮಾಡಿದ್ರೆ ನಮ್ಗೆ ಏನು ಸಿಕ್ಕುದಿಲ್ಲ, ಅಷ್ಟೇ ನಾನು ಹೇಳೋದು. ಎಸ್ ಶಾರದಾ ಅವರೇ, ಧನ್ಯವಾದಗಳು. ಆಯ್ತಪ್ಪ. ಅಂದ್ರೆ ಕಳೆದ ಗವರ್ಮೆಂಟ್ ಇರುವಾಗ ಒಂದು ಯೋಜನೆ ಇತ್ತು, ಬಹುಶಃ ನೀವು ಗಮನಿಸಿದ್ರಿ ಅಂತ. ನಾನು 1 ರೂಪಾಯಿಗೆ ಎಷ್ಟೋ ಕೆಜಿ ಅಕ್ಕಿ ಕೊಡ್ತಾ ಇದ್ರು BPL ನವರಿಗೆ. APL ನವರಿಗೆ ಅದರ ಅಮೌಂಟ್ ಜಾಸ್ತಿ ಆಗ್ತಾ ಇತ್ತು, 3-5 ರೂಪಾಯಿ ಆಗ್ತಾ ಇತ್ತು. ಸೊ ಈ ವ್ಯವಸ್ಥೆ ಇತ್ತು. ಇವರು ಏಕಾಏಕಿ ಇದನ್ನ ತೆಗೆದುಹಾಕಿ, ಅಂದ್ರೆ ಇದೊಂದು ರೀತಿಯಲ್ಲಿ ಸಮಾಜದಲ್ಲಿ ಆಕ್ರೋಶಕ್ಕೆ ಕಾರಣ ಆಗೋದಿಲ್ಲ. ಈಗ BPL ನವರಿಗೆ ಸಿಗುತ್ತೆ ಅಂತ ಆಗುವಾಗ ಸಿಗಬೇಕು BPL ನವರಿಗೆ, ಅದು ಎಲ್ಲರೂ ಒಪ್ಪಿಕೊಳ್ಳುವಂಥದ್ದು. ಯಾಕಂದ್ರೆ ಬಡವರಿದ್ದಾರೆ, ಅವರಿಗೆ ಕಷ್ಟ ಇದೆ, ಕೊಡಬೇಕು ಅನ್ನೋದು. APL ನವರು ಏನು ಮಾಡಿ, APL ನಲ್ಲೂ ಬಡವರಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ ಸರ್, ನಾನು ನಿಮ್ಮನ್ನು ಒಂದು ಕೇಳ್ತಾ ಇದ್ದೇನೆ, ದಯವಿಟ್ಟು ತಪ್ಪಿಕೋಬೇಡ. ಸರ್ಕಾರದ ಯಾವ ಪಾಲಿಸಿಗಳು, ಯಾವ ನಿಯಮಗಳು ಸರಿ ಇದೆ? ನಾನು ನಿಮ್ಮನ್ನ ಕೇಳ್ತೇನೆ. ನಮ್ಮ ಸರ್ಕಾರ ಹೇಳುತ್ತೆ, ನಮ್ಮ ಸಂವಿಧಾನ ಹೇಳುತ್ತೆ ಜಾತ್ಯತೀತ ಅಂತ.
ಆದರೆ ನೀವು ಎಲ್ಲಿ ಹೋದರೂ ನಿಮ್ಮ ಜಾತಿ ಏನು ಎಂಬುದನ್ನು ಪ್ರಪ್ರಥಮವಾಗಿ ನಮೂದನೆ ಮಾಡಬೇಕು. ಶಾಲೆಗೆ ಮಗುವನ್ನು ಸೇರಿಸುವಾಗ ಜಾತಿ ಬೇಕು, ಆ ಹೆಣ ಸುಡುವಾಗ ಸಹ ನಮಗೆ ಜಾತಿ ಬೇಕು, ಹುಟ್ಟುವಾಗ ಜಾತಿ ಬೇಕು. ಇಂಥದಕ್ಕೆ ಈ ವ್ಯವಸ್ಥೆಯೊಳಗಡೆ ನಮ್ಮ ಸರ್ಕಾರದ ನಿಯಮಗಳು ಯಾವುದು ಸರಿ ಇದೆ ಹೇಳಿ? ನಾವು ಮಾಡ್ತಿರುವಂಥ ಸರ್ಕಾರದ ನಿಯಮಗಳು ಕೇವಲ ಶ್ರೀಮಂತ ವರ್ಗದವರಿಗೆ ಮಾತ್ರ ಆಗುತ್ತೆ. ಈಗ ಅದನ್ನೇ ಹೇಳಿದಾಗೇನೆ ಇವತ್ತು BPL ಕಾರ್ಡಿನಲ್ಲಿ ₹1 ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ ಅಂತ ಹೇಳುವಾಗ ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ನಾನು ನಿಮ್ಮ ಇದೇ ವೇದಿಕೆಯಲ್ಲಿ ನಾವು ಮಾತಾಡಿದ್ದೇವೆ ಒಂದು ಸಲ. ಅದಲ್ಲದೆ ಇದನ್ನು ಜನರಿಗೆ ಎಲ್ಲ ಅಧಿಕಾರ ವರ್ಗದವ್ರಿಗೆ ಗೊತ್ತಿದ್ರು ಏನು ನಿಯಮವನ್ನು ತಗೊಂಡ್ರು ಅವರು, ಇದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಇವತ್ತು ನೋಡಿ, ನೀವು ಹೇಳಿದಾಗೇನೆ 5 kg ಅಕ್ಕಿ ಒಂದು ಮನೆಗೆ 5 ಜನ ಇದ್ರೆ 5 kg ಅಕ್ಕಿ ಎಲ್ಲಿಗೆ ಸಾಲತ್ತೆ? 3 ದಿನ ಬರುವುದಿಲ್ಲ. ಹಾಗಾದ್ರೆ ಇವರು ಯಾತಕ್ಕೋಸ್ಕರ, ಯಾವ ಪುರುಷಾರ್ಥಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ? ಕನಿಷ್ಠ ಪಕ್ಷ ಒಂದು ದಿನಕ್ಕೆ 1 kg ಅಕ್ಕಿ ಹಾಗಾದ್ರೆ 30 kg ಅಕ್ಕಿ ಕೊಡಿ. ಅದಾದ್ರೂ ಅಮೌಂಟ್ ಜಾಸ್ತಿ ಮಾಡಿ ತೊಂದರೆ ಇಲ್ಲ, ಜನ ಕೇಳ್ತಾರೆ. ಅಮೌಂಟ್ ಈಗ ₹15 ಇದ್ದದ್ದು ಸ್ವಲ್ಪ ಕಡಿಮೆ ಮಾಡಿ. ಅಮೌಂಟ್ ಸರ್ ₹15 ಆದ್ರೂ ₹15 ದೊಡ್ಡ ಅಮೌಂಟೇ. ನೀವು ಕೊಡೋದಿದ್ರೆ ರೇಷನ್ ಅಕ್ಕಿಯ ವ್ಯವಸ್ಥೆಯನ್ನು ಒಂದು ಅದನ್ನು ಉಪಯೋಗ ಮಾಡುವಂಥ ಅಕ್ಕಿ ಆಗಿದ್ರೆ ಸರಿ, ₹15 ಕೊಡೋಕ್ಕೂ ತಯಾರಿದ್ದಾರೆ ಜನರು. ಆದರೆ ನೀವು ಅದು ಉಪಯೋಗಕ್ಕೆ ಸಾಧ್ಯ ಆಗದಿರುವಂಥ ಅಕ್ಕಿಗಳನ್ನು ತಂದು ಅದರ ಮೇಲೆ ಅಕ್ಕಿ 5 kg ಇದಕ್ಕೆ ಇಷ್ಟು, ಅದು ಏನು ಮಾಡ್ತಾರೆ ನನಗೆ ಅರ್ಥ ಆಗುದಿಲ್ಲ. ಅದು ಯಾತಕ್ಕೋಸ್ಕರ ಆ ಯೋಜನೆ ತರ್ತಾ ಇದ್ದೀರಿ, ಅದನ್ನು ಬಿಟ್ಟು ಬಿಡಿ. ಅಂದ್ರೆ ಧರ್ಮೇಂದ್ರ ಇಲ್ಲಿ ಇನ್ನೊಂದು ಪ್ರಸ್ತಾಪ ಇದೆ. ಕಳೆದ ಬಾರಿ ಶಾಸಕರು ಈ ಪ್ರಸ್ತಾಪವನ್ನ CM ಅವರ ಮುಂದೆ ಇಟ್ಟರು, ಆನಂತರ ಅವರು ಆ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಕಾಣುತ್ತೆ. ₹15 ಇದ್ದದನ್ನ ₹10 ಮಾಡಿ ಅಂತ ಒಂದು ಬೇಡಿಕೆಯನ್ನು ಇಟ್ಟರು. ಇದು ಸಮಂಜಸವ? ಆಗ ಯೋಜನೆ ಏನಾದರೂ ಜನಗಳಿಗೆ ತಲುಪಬಹುದಾ? ಅಲ್ಲ, ₹10 ಇಡುವುದು ಪ್ರಶ್ನೆ ಅಲ್ಲ ಸರ್. ನಾನು ಕೇಳೋದು ಇಷ್ಟೇ, 5 kg ಅಕ್ಕಿ ಒಂದು ಕುಟುಂಬ ಅಂದ್ರೆ ಏನು? ನಾನು ಕೇಳೋದು ಕುಟುಂಬ ಅಂದ್ರೆ ಏನು? ಸಿದ್ದರಾಮಯ್ಯ ಅವರಿಗೆ ಅರ್ಥ ಆಗಲ್ವ ಕುಟುಂಬ ಅಂದ್ರೆ? ಕುಟುಂಬ ಅಂದ್ರೆ ಹೆಂಡತಿ, ಮಕ್ಕಳು, ತಾಯಿ, ತಂದೆ ಇರುವಂತ ಕುಟುಂಬ. ಇವತ್ತು ಒಂದು ಕಾರ್ಡ್ ಇರುತ್ತೆ. ಒಂದು ಕುಟುಂಬ ಅಂದ್ರೆ ಕನಿಷ್ಠ ಪಕ್ಷ 3 ರಿಂದ 5 ಜನ ಇರ್ತಾರೆ. 3 ಜನ ಅಂದ್ರೆ ಗಂಡ ಹೆಂಡತಿ, ಒಂದು ಮಗು, ಆಮೇಲೆ ತಂದೆ ತಾಯಿಗಳು. 5 kg ಅಕ್ಕಿ ಸಾಕಾಗುತ್ತೆ. 5 ಜನರಿಗೆ 5 kg ಅಕ್ಕಿಯನ್ನ ಏನು ಮಾಡಬೇಕೆಂಬುದನ್ನು ಸಿದ್ದರಾಮಯ್ಯನವರು ತೋರಿಸ್ಲಿ. ಏನು ಬೇಜವಾಬ್ದಾರಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರಾ ಅಥವಾ ಕೇವಲ ಕಣ್ಣಲ್ಲಿ ಎಲೆಕ್ಷನ್ ತಂತ್ರ ಮಾಡ್ತಾ ಇದ್ದಾರಾ? ಏನು ಇವ್ರು ಮಕ್ಕಳಾಟಿಕೆ ಮಾಡಿದಾಗ ಜನರ ಭಾವನೆ ಜೊತೆಲಿ ಆಟ ಆಡ್ತಾ ಇದ್ದಾರೆ ಅಂತ ಅನಿಸೋದಿಲ್ವಾ ಇದು? ಏನಕ್ಕೆ 5 kg ಅಕ್ಕಿ ಯಾವಕ್ಕಾಗತ್ತೆ? 5 kg ಗೋಧಿ ಏನಕ್ಕಾಗತ್ತೆ ಹೇಳಿ? ಸುಮ್ಮನೆ ಇದಕ್ಕಿಂತ ನಿಲ್ಲಿಸಬೇಡಿ, ಬೇಡ, ಅವಶ್ಯಕತೆ ಇಲ್ಲ. ಅದಕ್ಕೆ ಜನರು ಅದಕ್ಕೆ ನೀರಸ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಮಾರ್ಕೆಟ್ ಅಲ್ಲಿ ಬಗ್ಗೆ ಮಾತಾಡ್ತೇನೆ, ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. APL ಗೆ ಅನ್ಯಾಯ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.